ಎಲ್ಲರಿಗೂ ಶುಭ ದಿನ. ನಾನು ನಿಮ್ಮ ಲಕ್ಷ್ಮಿ ವೃಂದಾವನ್. ತಡ ಮಾಡೋದು ಬೇಡ, ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವ್ಲಾಗ್ನ ಒಂದು ಸ್ವೀಟ್ ರೆಸಿಪಿಯಿಂದ ಸ್ಟಾರ್ಟ್ ಮಾಡೋಣ. ಇದು ತುಂಬ ಈಸಿಯಾಗಿರೋ ಸ್ವೀಟ್ ರೆಸಿಪಿ. ತುಂಬ ಸಾಮಗ್ರಿನೂ ಬೇಡ, ಮೂರೇ ಸಾಮಗ್ರಿಯಿಂದ 10 ನಿಮಿಷದಲ್ಲಿ ತಟ್ಟ ಅಂತ ರೆಡಿ ಮಾಡ್ಬೋದು ಈ ಸ್ವೀಟ್ ರೆಸಿಪಿನ. ಹಾಗೆ ನಮ್ಮ ಗುಂಪೆಲ್ಲ ಹೊರಗಡೆ ಗ್ರೌಂಡಲ್ಲಿ ಆಡ್ತಾ ಇದೆ. ಇವತ್ತು ಅಲ್ಲಿಗೂ ಹೋಗಿ ಬರೋಣ ಒಂದ್ಸಲ, ಗದ್ದೆ ಹತ್ರ ಸ್ವಲ್ಪ ಮಜಾ ಮಾಡಿ ಬರೋಣ. ಏನಂತೀರಾ? ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಒತ್ತಿ ಆಲ್ ಆನ್ ಆಪ್ಷನ್ಗೆ ಕ್ಲಿಕ್ ಮಾಡಿ, ಇಲ್ಲಾಂದರೆ ನನ್ನ ವೀಡಿಯೋದ ನೋಟಿಫಿಕೇಶನ್ ನಿಮಗೆ ಬರಲ್ಲ. ಹಾಗಾಗಿ 3 ಆಪ್ಷನ್ ಇರುತ್ತೆ, ಅದರಲ್ಲಿ ಮೊದಲಿಗೆ ಆಲ್ ಅಂತ ಇರುತ್ತೆ, ಅದಕ್ಕೆ ಕ್ಲಿಕ್ ಮಾಡಿ. ಆಗ ನಾನು ಹಾಕೋ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬಂದು ಸೇರುತ್ತೆ. ತಡ ಮಾಡೋದು ಬೇಡ, ಬೇಗ ಸ್ವೀಟ್ ರೆಸಿಪಿನ ರೆಡಿ ಮಾಡೋಣ. ಏನಂತೀರಾ? ನನ್ನ ಚಾನಲಲ್ಲಿ ನೀವು ರೆಸಿಪಿನೂ ನೋಡ್ಬೋದು, ವ್ಲಾಗ್ನೂ ನೋಡ್ಬೋದು. ಯಾಕಂದರೆ ಕೆಲವರಿಗೆ ರೆಸಿಪಿ ಮಾತ್ರ ಇಷ್ಟ ಆಗುತ್ತೆ, ಕೆಲವರಿಗೆ ವ್ಲಾಗ್ ಮಾತ್ರ ಇಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ಎರಡನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಅವಾಗಲೇ ಸ್ವಲ್ಪ ಖುಷಿ ಆಗೋದು, ಇಲ್ಲಾಂದರೆ ನನಗೂ ಬರೋದಿನ ಅಡುಗೆ ಮಾಡಿ ತೋರಿಸೋಕ್ಕೆ. ಹಾಗಾಗಿ ಮೊದಲು ಸ್ವೀಟ್ ರೆಸಿಪಿ ಮಾಡೋಣ, ಆಮೇಲೆ ನಾವು ಗ್ರೌಂಡ್ಗೆ ಹೋಗೋಣ. ಓಕೆನಾ? ಓಕೆ, ಹಾಗಾದರೆ ಬನ್ನಿ ಸ್ವೀಟ್ ರೆಸಿಪಿನ ತಟ್ಟದ ಮಾಡೋಣ. ಮೊದಲಿಗೆ ಒಂದು ಬಾಣಲೆಗೆ 1 ಕಪ್ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಬೇಕು. ನಾನಿಲ್ಲಿ ಸ್ವಲ್ಪನೇ ಮಾಡೋದ್ರಿಂದ 1 ಕಪ್ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ಅಕ್ಕಿ ಹಿಟ್ಟನ್ನು ಹಾಕಿಕೊಂಡ ಮೇಲೆ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅಂದರೆ ಅಕ್ಕಿ ಹಿಟ್ಟು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಹಾಗೆ ಫ್ರೈ ಮಾಡ್ತಾ ಮಾತ್ರ ಅದರ ಪರಿಮಳನೂ ಒಂಥರ ಚೇಂಜ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ತುಂಬ ಪರಿಮಳ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಕ್ಕಿ ಹಿಟ್ಟಿಂದು. ಅಷ್ಟೋ ತನಕ ನಾವು ಚೆನ್ನಾಗಿ ಸಣ್ಣ ಊರಿನಲ್ಲಿ ಫ್ರೈ ಮಾಡ್ಕೊಬೇಕು. ಇದು ತುಂಬಾ ಸಿಂಪಲ್ ರೆಸಿಪಿ, ಹಾಗೆ ತುಂಬಾ ಸುಲಭ ಮಾಡೋಕ್ಕೆ, ಹಾಗೂ ತಿನ್ನೋಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ. ಈ ಲಾಕ್ಡೌನ್ ಟೈಮಲ್ಲಿ ಈ ಥರ ನಮಗೆ ತಿನ್ನೋಕೆ ಏನೂ ಇಲ್ಲದೆ ಇದ್ದಾಗ ಈ ಥರ ಸಿಂಪಲ್ಲಾಗಿ ಸ್ವೀಟ್ ಎಲ್ಲ ಮಾಡಿಕೊಂಡು ಮಕ್ಕಳಿಗೆ ಕೊಡ್ಬೋದು. ಮಕ್ಕಳಿಗೂ ಅಷ್ಟೇ ಈ ಟೈಮಲ್ಲಿ ಏನಾದರೂ ತಿನ್ನಬೇಕು ಅನಿಸುತ್ತೆ, ಬಟ್ ಎಲ್ಲರ ಮನೇಲಿ ಏನೂ ಇರೋದಿಲ್ಲ ಅಲ್ವಾ. ಹಾಗಾಗಿ ಅಕ್ಕಿ ಹಿಟ್ಟನ್ನೇ ಈ ಥರ ಮಾಡಿಕೊಂಡು ಒಂದು ಸಣ್ಣ ಸ್ವೀಟ್ ಥರ ಮಾಡಿಕೊಂಡು ತಿನ್ಬೋದು ನಾವು. ಇವಾಗ ಚೆನ್ನಾಗಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಒಂಥರ ಗೋಲ್ಡ್ ಕಲರ್ ಬರಬೇಕು, ತುಂಬ ಗೋಲ್ಡ್ ಅಲ್ಲ, ಒಂಥರ ಕ್ರೀಮ್ ಆಗಿ ಬರಬೇಕು ಕಲರ್ ಅಕ್ಕಿ ಹಿಟ್ಟಿಂದು. ಅಷ್ಟು ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅಕ್ಕಿ ಹಿಟ್ಟು ಇಲ್ಲಾಂದರೆ ಸ್ವಲ್ಪ ಬೆಳ್ತಕ್ಕಿನ ಚೆನ್ನಾಗಿ ತೊಳೆದು ಅದನ್ನ ಸ್ವಲ್ಪ ಬಿಸಿಲಲ್ಲಿ ಒಣಗಿಸಿ ಆಮೇಲೆ ಮಿಕ್ಸ್ನಲ್ಲಿ ನೈಸಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಅಕ್ಕಿ ಹಿಟ್ಟು ಮಾಡ್ಬೋದು ನಾವು. ಇವಾಗ ಅಕ್ಕಿ ಹಿಟ್ಟು ಚೆನ್ನಾಗಿ ಒಂಥರ ಗೋಲ್ಡ್ ಕ್ರೀಮ್ ಕಲರ್ ಬಂದಿದೆ, ಹಾಗೆ ಪರಿಮಳನೂ ತುಂಬ ಚೆನ್ನಾಗಿ ಬರ್ತಾ ಇದೆ. ಇದಕ್ಕೆ ನಾನು ಇಲ್ಲಿ 1/4 ಕಪ್ಪಷ್ಟು ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ತೀನಿ. 1 ಕಪ್ಪು ಅಕ್ಕಿ ಹಿಟ್ಟಿಗೆ 1/4 ಕಪ್ಪಷ್ಟು ಕಾಯಿ ತುರಿ, ಹಾಗೆ ಅರ್ಧ ಕಪ್ಪಷ್ಟು ಸಕ್ಕರೆ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆನ ಮಿಕ್ಸಿನಲ್ಲಿ ನೈಸಾಗಿ ಗ್ರೈಂಡ್ ಮಾಡಿ ಸಕ್ಕರೆ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಸ್ವೀಟ್ ಜಾಸ್ತಿ ಬೇಕಾದವರು ಸ್ವಲ್ಪ ಸ್ವೀಟ್ನ ಜಾಸ್ತಿ ಹಾಕ್ಕೊಳ್ಬೋದು, ಕಡಿಮೆ ಬೇಕಾದವರು ಕಡಿಮೆ ಹಾಕ್ಕೊಳ್ಬೋದು. 1 ಕಪ್ ಅಕ್ಕಿ ಹಿಟ್ಟು, 1/4 ಕಪ್ಪು ಕಾಯಿ ತುರಿ, ಹಾಗೆ ಅರ್ಧ ಕಪ್ಪಷ್ಟು ಸಕ್ಕರೆ ಪುಡಿ, ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಆವಾಗ ಇನ್ನೂ ಸ್ವಲ್ಪ ಚೆನ್ನಾಗಿ ಕಲರ್ ಬರುತ್ತೆ, ಪರಿಮಳ ಬರುತ್ತೆ, ಕಾಯಿಗೆಲ್ಲ ಹಾಕಿರೋದ್ರಿಂದ ಟೇಸ್ಟ್ ಆಗುತ್ತೆ. ಇವಾಗ ನಾವು ದೇವಸ್ಥಾನದಲ್ಲಿ ಕೆಲವೊಂದು ಪ್ರಸಾದಗಳನ್ನ ಕೊಡ್ತಾರೆ, ಅದು ಇದೇ ಥರ ಟೇಸ್ಟ್ ಸಿಗುತ್ತೆ, ಹಾಗೆ ಇರುತ್ತೆ. ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಸಣ್ಣ ಊರಿನಲ್ಲಿ ಹಾಗೆ ದೊಡ್ಡ ಊರಿನಲ್ಲಿ, ಒಂದು ಸಲ ಸಣ್ಣ ಊರಿನಲ್ಲಿ ಇಟ್ಕೊಳ್ಬೇಕು, ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದಕ್ಕೆ ನೀವು ಬೇಕಾದರೆ ಈ ಟೈಮಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಆ್ಯಡ್ ಮಾಡ್ಕೊಳ್ಬಹುದು. ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಪಿಸ್ತಾ ಈ ಥರ ಎಲ್ಲ ಹಾಕ್ಕೊಂಡ್ರೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಮಕ್ಕಳಿಗೂ ಇಷ್ಟ ಆಗುತ್ತೆ. ಆ ಥರ ಮಾಡಿಕೊಂಡ್ರೆ ಒಂಥರ ಗೋಲ್ಡ್ ಕಲರ್, ಒಂಥರ ಕ್ರೀಮ್ ಕಲರ್ ಬರೋವರೆಗೂ ನಿಧಾನಕ್ಕೆ ಹುರ್ಕೊಳ್ಳಿ, ಆವಾಗ ಚೆನ್ನಾಗಿರುತ್ತೆ. ಅದು ಪರಿಮಳ ಬರುವಾಗ ನಿಮಗೆ ಗೊತ್ತಾಗುತ್ತೆ ಇವಾಗ ಇದು ಫ್ರೈ ಆಗಿದೆ ಅಂತ, ಅಷ್ಟು ಚೆನ್ನಾಗಿ ಪರಿಮಳ ಬರುತ್ತೆ. ಹಾಗೆ ಕೊನೆಯಲ್ಲಿ ಇದಕ್ಕೆ 1-2 ಸ್ಪೂನಷ್ಟು ತುಪ್ಪನ ಹಾಕ್ಕೊತಾ ಇದ್ದೀನಿ. ಆವಾಗ ಇನ್ನೂ ಚೆನ್ನಾಗಿ ಅದರ ಫ್ಲೇವರ್ ಇರುತ್ತೆ, ಹಾಗೂ ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಪರಿಮಳನೂ ತುಂಬ ಚೆನ್ನಾಗಿ ಬರುತ್ತೆ. 2-3 ಸ್ಪೂನ್ ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಪ್ಪ ಸ್ವಲ್ಪ ಜಾಸ್ತಿ ಇದ್ದರೆ ಜಾಸ್ತಿ ಹಾಕ್ಕೊಳ್ಳಿ, ಪರವಾಗಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ತುಪ್ಪ ಎಷ್ಟು ಹಾಕ್ಕೊಂಡು ಟೇಸ್ಟ್ ಅಷ್ಟೇ ಚೆನ್ನಾಗಿರುತ್ತೆ. ತುಪ್ಪನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಪ್ಪ ಎಲ್ಲ ಅಕ್ಕಿ ಹಿಟ್ಟಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು, ಅಷ್ಟು ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ. ಕೊನೆಯಲ್ಲಿ ಗ್ಯಾಸ್ ಆಫ್ ಮಾಡಿದರೆ ಆಯಿತು. ಈಸಿಯಾಗಿರೋ ಕಡಿಮೆ ಸಾಮಗ್ರಿನಲ್ಲಿ, 3 ಸಾಮಗ್ರಿನಲ್ಲಿ ಒಂದು ಸ್ವೀಟ್ ರೆಸಿಪಿನ ಮಾಡಬಹುದು ನಾವು. ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ನೀವು ಒಂದ್ಸಲ ಟ್ರೈ ಮಾಡಿ ಶೇರ್ ಮಾಡಿ. ನಿಮಗೆ ಇಷ್ಟ ಆದರೆ ಖಂಡಿತ ಶೇರ್ ಮಾಡೋದನ್ನು ಮರಿಬೇಡಿ, ಹಾಗೆ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ಇದನ್ನ ಒಂದು ಪ್ಲೇಟ್ಗೆ ಹಾಕೊಳ್ಳೋಣ, ಹೇಗಿದೆ ಅಂತ ನೋಡೋಣ. ಟೇಸ್ಟು ಬೇಗನೆ ಆಗುತ್ತೆ, 10 ನಿಮಿಷದೊಳಗಡೆ ಈ ಸ್ವೀಟ್ ರೆಸಿಪಿನ ಮಾಡ್ಬೋದು ನಾವು. ಮಳೆ ಬರುವಾಗ ಇದನ್ನ ಬಾಯಲ್ಲಿ ಹಾಕ್ಕೊಂಡು ತಿಂತಾಯಿದ್ರೆ ಆಹಾ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಇದು. ಇದರ ಫ್ಲೇವರ್ ಹಾಗೆ ಬಾಯಿನಲ್ಲಿ ಉಳಿಯುತ್ತೆ. ಓಕೆ, ನೋಡಿದ್ರಲ್ಲ ಅಕ್ಕಿ ಹಿಟ್ಟಿನಿಂದ ಯಾವ ಥರ ಒಂದು ಸ್ವೀಟ್ ರೆಸಿಪಿನ ಮಾಡೋದು ಅಂತ. ತುಂಬಾ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಬೇಕಾದ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡಿಕೊಂಡು ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನನ್ನ ಮಗ ನೋಡಿ ಪಾತ್ರೆ ತೊಳಿತಿದ್ದಾನೆ. ಕೃಷ್ಣ
ದಾದು ಮಲ್ಪುನು ಕೃಷ್ಣ ಓ ಕೃಷ್ಣ 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 ಮುದ್ದುಲಾಗೆ ಹೊರಗುಲಾಗೆ ಓ ಕೃಷ್ಣ ಬಿಸಿ ಪಾತ್ರೆ ತೊಳೆದಲ್ಲಿ ನೋಡ್ತಿಲ್ಲ ಕೃಷ್ಣಪ್ಪ ಓಯ್ ಮುದ್ದುಲ ತೂಪುನು ಲೆಪ್ಪುನಿರೆ ದಾದು ಮಲ್ಪುನು ಒಂದು ಪೂರ ಈರೆ ತೆಕ್ಕಿನಾ ಒಂದು ಪೂರ ಮುದ್ದುಲ ಒಂದು ಉಂಡೆ ತೆಕ್ಕಿನಿ ಒಂದು ಓ ನಮ್ಗೆ ಇಲ್ಲಿ ಪಾತ್ರೆ ತೊಳಿಲಿಕ್ಕೆ ಜನ ಬೇಕಂತ ಇಲ್ಲ ಕೃಷ್ಣನೆಲ್ಲ ತೊಳಿತಾನೆ ನೋಡಿ 2.5 ವರ್ಷದ ಮಗು ಎಷ್ಟು ಚಂದ ಪಾತ್ರೆ ತೊಳಿತಾನೆ ಅಲ್ಲ ಅಲ್ಲ ಕೃಷ್ಣ ಓಕೆ ತುಂಬಾ ಚೆನ್ನಾಗಿದೆ ಟೇಸ್ಟ್ ಅಂತೂ ಇದಕ್ಕೆ ನೀವು ಬೇಕಿದ್ರೆ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ಕೊಳ್ಬೋದು ಇನ್ನೂ ಚೆನ್ನಾಗಾಗತ್ತೆ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾರಲ್ಲ ಆ ರೀತಿ ಇದೆ ತುಪ್ಪ ಹಾಕಿರೋದ್ರಿಂದ ಫ್ಲೇವರು ತುಂಬಾ ಚೆನ್ನಾಗಿದೆ ನೀವು ಖಂಡಿತ ಒಂದ್ಸಲ ಟ್ರೈ ಮಾಡಿ ನೋಡಿ ಇದನ್ನ ಹಾಗೆ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಎಲ್ರಿಗೂ ಶೇರ್ ಮಾಡೋದನ್ನು ಮರಿಬೇಡಿ ಕೃಷ್ಣ ಇರೋರ ತಿಂದು ತುಲೆ ನಾನು ಕೃಷ್ಣನ್ಗೆ ಸ್ವಲ್ಪ ನೋಡ್ತೀನಿ ಹೆಂಚಂಡು ಟೇಸ್ಟ್ ಆಮೇಲೆ ಸೂಪರ್ ಹೆಂಚಂಡು ಅವಳು ಬನ್ನ ಶೋಕೊಂಡು ಬರೋದು ಬನ್ನ ನೀವು ಮಾಡಿ ನೋಡಿ ಬನ್ನ ಓಕೆ ಇವಾಗ ನಾವು ಗ್ರೌಂಡ್ಗೆ ಆಡಕ್ಕೆ ಹೋಗೋಣ ಮತ್ತು ನಮ್ಮದು ಗ್ಯಾಂಗ್ ಎಲ್ಲ ಅಲ್ಲಿ ಗದ್ದೆ ಹತ್ರ ಆಟ ಆಡ್ತಿದ್ದಾರೆ ಯೋಗಿತಕ್ಕನ ಮನೆ ಕೆಳಗಡೆ ಅದಕ್ಕೆ ಹೋಗಿ ಬರೋಣ ಅಂತ ಕೆಲಸ ಎಲ್ಲ ಆಗಿ ಹೊರಟಿದ್ದು ಹಾಗೆ ಹೋಗ್ತಾ ಇದ್ದೀವಿ ಸ್ವಲ್ಪ ಆಟ ಆಡೋಣ ಅಂತ ಅವ್ರ ಜೊತೆ ಹಾಯ್ ನೋಡಿ ನಮ್ಮ ಸಕ್ಕರೆ ಕಳ್ಳಿ ಮಕ್ಕಳೆಲ್ಲರೂ ಹೋಗಿದ್ದಾರೆ ಇವಾಗ ಸ್ವಲ್ಪ ಮೋಡ ಇದೆ ಅಂದರೆ ಮಳೆ ಬಂದು ಹೋಯಿತು ಆ ಗದ್ದೆಲಿ ಏನು ಆಡ್ತಾರಂತ ಗೊತ್ತಿಲ್ಲ ಮತ್ತು ಎಂಥದ್ದು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಮಕ್ಕಳು ನಿಮಗೆ ತೋರಿಸ್ತೀನಿ ಅದು ಆಮೇಲೆ ನೋಡಿ ಆಯಿತಾ ಯೋಗಿತಕ್ಕನ ಮನೆ ಹತ್ರ ಇದ್ದೀವಿ ನೋಡಿ ಯೋಗಿತಕ್ಕನ ಮನೆ ವಿಡಿಯೋ ಆಲ್ರೆಡಿ ಮಾಡಿದ್ದೀನಿ ನೀವು ನೋಡಿರ್ಬೋದು ಇವಾಗ ಒಂದು ಹೊಸ ಗಿಳಿ ಬಂದಿದೆ ಯೋಗಿತಕ್ಕನ ಮನೆಗೆ ನೋಡಿ ಇದು ಜೀತೇಶ್ ನಮ್ಮ ತೋಟದಲ್ಲಿ ಒಂದು ಮರ ಬಿದ್ದಿತ್ತು ಅದರಲ್ಲಿ ಇತ್ತಂತೆ ತೆಗೊಂಬಂದು ಸಾಕಿದ್ದು ಸಣ್ಣ ಈಗ ಸ್ವಲ್ಪ ದೊಡ್ಡದಾಗಿದೆ ಮಕ್ಕಳೆಲ್ಲ ಗದ್ದೆಯಲ್ಲಿದ್ದಾರೆ ನೋಡಿ ಕಾಣಲ್ಲ ಬಾಯದೊಳೆ ಈ ಮೊಬೈಲ್ ಹಾಕಿದ್ರೆ ನನಗೆ ಮೊಬೈಲ್ ನೀನು ತೆಗೆದು ಕೊಡ್ತೀಯಾ ನೋಡಿ ಅಲ್ಲಿ ಮಕ್ಕಳೆಲ್ಲ ಆಟ ಆಡ್ತಿದ್ದಾರೆ ನೋಡಿ ಓ ಇವ್ರದ್ದು ಸರ್ಕಸ್ ಆಗ್ತಾ ಉಂಟಾ ಅಂತ ಹೇಳಿ ಮಕ್ಕಳದು ಓ ಪಿರಾವುದ ಬಲ ಇವ್ ನೋಡಿ ಇಲ್ಲಿ ಸರ್ಕಸ್ ಮಾಡ್ತಿದ್ದಾನೆ ಓ ಅಲ್ಲಿ ಅದು ನಮ್ಮ ಮನೆ ಇದು ಸಂಜಿತ್ ಎಷ್ಟೋ ತನಕ ಸಾರಿ ಇದ್ದ ಕೃಷ್ಣ ಈಗ ನಾನು ಬಂದ್ಮೇಲೆ ನಾನು ಆಗ್ಬೇಕು ಅವನಿಗೆ ಅದು ಕೃಷ್ಣ 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 ಮಕ್ಕಳು ಕಬಡ್ಡಿ ಆಡ್ತಿದ್ದಾರೆ ನೋಡಿ ಕಬಡ್ಡಿ ದಾದಯ್ಯ ಎಂಗ್ಲೆ ಕಬಡ್ಡಿ ಗೊಬ್ಬರ ಪೂಜಿ ಓ ಜೋಕ್ಲೆ ಓ ಜೋಕ್ಲೆ ಓ ಜೋಕ್ಲೆ ಎಂಕ್ಲೆಗೆ ಕಬಡ್ಡಿ ಗೊಬ್ಬರ ಪೂಜಿ ಬೇತದಾದಂಡ ಗೊಬ್ಬಲೆ ಕಬಡ್ಡಿ ಗೊಬ್ಬರ ಬರ್ತಿ ಅಂತ ಗೊಬ್ಬರ ಪುಣೆ ಪಾಲೆಡು ಗೊಬ್ಬುಗ ಪಾಲೆಡು ವೈಪುಲೆ ಎಂಕ್ಲೆ ಪಾಲೆ ಪಾಲೆ ಕೊನತ್ತೆ ఒక దానికులు నేర్పారు దానికులు పోందిలే రత ఏంటండి పాలు అయితే ఎంచమ్మ ఇప్పుడు అంచానే అంచానే
ಬೊಬ್ಬೆ ಬತ್ತು बारिशें आ गई और चली भी गई, कोई दिल में सिवा तेरे आया नहीं। जब भी सजदा किया नाम तेरा लिया, भूल जाना तुझे हमको आया नहीं। दिल तो है पर जाने क्यों धड़का ही नहीं है कब से। ये दुआ है मेरी रब से। ಬೊಬ್ಬೆ ಬೊಬ್ಬೆ ಬತ್ತೋಡ್ಸಿ ಬೊಬ್ಬೆ ಬತ್ತೋಡ್ಸಿ ನಾನು ಸಲ ಕೊಡ್ತೀನಿ ಜಾರು ಬಂಡಿಲಿ तुम ही अब कुछ कहो, सुलझाऊं कैसे ये मुश्किल। हाँ तुम ही अब कुछ कहो, सुलझाऊं कैसे ये मुश्किल। झूठ बोल के ही रख लो ना तुम मेरा ये दिल, चाहो तो तोड़ देना, टूटा ही नहीं है कब से। ये दुआ है मेरी रब से, तुझे आशिक ನಮ್ಮ ನೋಡಿ ಲಕ್ಷ್ಮಿ ಬೃಂದಾವನ ಭಯದಿಂದ ಎದರುತ್ತಿದ್ದಾರೆ. ಕಾಸು ಕ್ಯಾನು ಜಾಗ ಕಾಸು ಪಕ್ಕು ಜಾಗ 50 ಒಂದು ಡ್ಯಾನ್ಸ್ ಮಾಡ್ತಾರೆ ನೋಡಿ ಆನಂದಿಸಿ.
ಈಗ ಸ್ಟೇಜ್ಗೆ ಬರಲಿದ್ದಾರೆ ಕುಮಾರಿ ಸುಚಿತ್ರಾ, VS ಸಕ್ಕರೆಕಳ್ಳಿ, ಹಾಗೆ ನಮ್ಮ ಪ್ರಜ್ಜು, ಸಂಜೀತ್, ಹಾಗೆ ಸುಹಾನಿ, ನಿಶಾಂತ್ ಕುಮಾರ್, ಜೀತೇಶ್, ಯತೀಶ್, ಲಿಖಿತ್ ಹಾಗೂ ಕರ್ಯ. ರೆಡಿ 1 2 ಒಂದೇ ಒಂದು ನಿಮಿಷ. ಇವನ ಹೆಸರು ನಿಮಿಷ್ ಅಂತ. ಇವನು ಮಾತಾಡುವುದಿಲ್ಲ, ಎಷ್ಟು ಹೇಳಿದ್ರು ನಿಮಿಷ ಒಮ್ಮೆ ಮಾತಾಡು ನಿಮಿಷ ಅವರ ಪಾತ್ರ ನಿಮಿಷ. ಹಾಯ್ ಪನ್ ಅವರ ಹಾಯ್ 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 ಹಾಯ್. ಅವನು ನಮ್ಮ ಗ್ರೂಪಲ್ಲಿ ಸೈಲೆಂಟ್ ಹುಡುಗ ಆದರೆ ಇವನು ಒಬ್ಬನೇ. ರೆಡಿ 1 2 3 ಸ್ಟಾರ್ಟ್. ನೀಪನ್ 8 8 ಕಟ್ಟರೆ ನಾವು ಹುಲ್ಲು ನಮ್ದು ಆಟ ಆಡಿ ಆಯ್ತು. ಇವಾಗ ಸೊಳ್ಳೆ ಹಚ್ಚಲಿಕ್ಕೆ ಸ್ಟಾರ್ಟ್ ಆಯ್ತು. ಕೃಷ್ಣ ಮನೆಗೆ ಹೋಗೋಣ ಅಂತ ಬೊಬ್ಬೆ ಹಿಡಿತಿದ್ದಾನೆ. ಮಳೆಯಲ್ಲಿ ನೆಂದ್ರೆ ಆಗ್ಬೋದಾ ಅಂತ.
ಕೋಪ ಬಂದಿದೆ ನಮ್ಮ ಮಗುವಿಗೆ. ನಮ್ಮ ಕೃಷ್ಣ ಕೂಡ ಒಂದು ಹಾಡು ಹೇಳ್ತಾನೆ. ಕೃಷ್ಣ ಹಾಡು ಪದ್ಯ ಪಂಚ ಇವತ್ತೊಂದು ಸ್ವಲ್ಪ ತುಂಬ ಖುಷಿ ಆಯಿತು ಮಕ್ಕಳ ಜೊತೆ ಆಟ ಆಡಿ. ಇವಾಗೆಲ್ಲ ಕೆಲಸ ಆಗಿ ನೋಡಿ ಇಲ್ಲಿ ಕೃಷ್ಣ, ನಾನಿಲ್ಲಿ ಅನ್ನ ಬಿಸಿಗಿಟ್ಟಿದ್ದೆ, ಅವನು ತುಪ್ಪ ತಿಂತಿದ್ದಾನೆ. ಅವನಿಗೆ ತುಪ್ಪ ಅಂದರೆ ಇಷ್ಟ. ನಮ್ಮ ಮನೆಯಲ್ಲೇ ಮಾಡಿ ತುಪ್ಪ ಅದನ್ನ ತಿಂತಾ ಇದ್ದ. ಹಾಗೆ ಇವತ್ತಿನ ಡೇ ಚೆನ್ನಾಗಿತ್ತು. ಮಕ್ಕಳ ಜೊತೆ ಆಟ ಆಡಿದ್ದಲ್ಲ ಒಂಥರ ಖುಷಿ ಅನ್ನಿಸ್ತು. ಹಾಗೆ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನಾನು ಇಲ್ಲಿಗೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ. ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೆ ಸ್ವೀಟ್ ರೆಸಿಪಿನ ಅಷ್ಟು ಇಷ್ಟ ಆದರೆ ಶೇರ್ ಮಾಡೋದನ್ನು ಮರಿಬೇಡಿ. ಇದನ್ನ ನೀವು ಸ್ಟೋರ್ ಮಾಡಿ ಕೂಡ ಇಡ್ಬೋದು. ಸ್ವೀಟ್ ರೆಸಿಪಿನ ಸ್ವಲ್ಪ ದಿನ ಫ್ರಿಜ್ಜಲ್ಲಿ ಇಟ್ಟರೆ ತುಂಬ ದಿನ ಇಡ್ಬೋದು, ಏನಾಗಲ್ಲ. ಹಾಗೆ ಲಾಕ್ಡೌನಲ್ಲಿ ಏನು ಸಿಗಲ್ಲ, ಇಂಥದ್ರಲ್ಲಿ ಸಿಕ್ಕಿದಾಗ ಲಾಕ್ಡೌನಲ್ಲಿ ಎಲ್ಲ ಕಡಿಮೆ ಸಿಗೋದು ಸಾಮಗ್ರಿಗಳೆಲ್ಲ. ಸೊ ಇಂಥ ಅಕ್ಕಿ ಹಿಟ್ಟಿಲ್ಲ ಅಂದರೂ ಮನೆಯಲ್ಲೇ ಅಕ್ಕಿದ್ದು ಕೊನೊಪ್ಪೆ ಉಂಟಲ್ಲ ಅಲ್ಲಿ ಪಾತ್ರ ನಾವು ಡಿಸ್ಟರ್ಬ್ ಮಾಡ್ತಾರೆ ಬಲ್ಲಿ ನೆಟ್ಪೇರು ನಿಮ್ಗೆ ಇದು ಪೋಯಾವ ಮತ್ ಮಲ್ಪ ಕೊನಪ್ಪೆ. ಹಾಗೆ ಲಾಕ್ಡೌನಲ್ಲಿ ಏನು ಸಿಗಲ್ಲ ಇವಾಗ, ಹಾಗಾಗಿ ಮನೇಲಿ ಅಕ್ಕಿ ಹಿಟ್ಟಿಲ್ಲ ಅಂದರೂ ಅಕ್ಕಿನ ಸ್ವಲ್ಪ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿ ಈ ಥರ ಮಾಡ್ಕೊಳ್ಬಹುದು. ತುಂಬಾ ಸುಲಭ ಅಲ್ವಾ ಮಾಡೋಕ್ಕೆ, ನೀವು ಸ್ಟೋರ್ ಮಾಡಿ ಕೂಡ ಇಡ್ಬೋದು. ಸೊ ಒಂದ್ಸಲ ಖಂಡಿತ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ತುಪ್ಪ ಎಲ್ಲ ಹಾಗಿರೋದ್ರಿಂದ. ಹಾಗೆ ಡ್ರೈ ಫ್ರೂಟ್ಸ್ ತುಂಬಾ ಚೆನ್ನಾಗಿ. ನನ್ನ ಮಗ ಬೈತಿದ್ದಾನೆ ನೋಡಿ, ಪಾಡ್ವೆ ಅವನಿಗೆ ಊಟ ಮಾಡಿಸ್ಬೇಕು. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ನಾನು. ಹಾಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ, ಎಲ್ಲರನ್ನು ಖುಷಿಯಾಗಿಟ್ಕೊಳ್ಳಿ. ಜೈ ರಾಧೆ ಕೃಷ್ಣ.